ಕನ್ನಡ ಮಾಧ್ಯಮದಲ್ಲಿ ಓದಿದ್ದು, ಸರ್ಕಾರಿ ಶಾಲೆ, ಅವಕಾಶಗಳು ಸಿಕ್ತು, ಆಪರ್ಚುನಿಟೀಸ್ ಸಿಕ್ತು. ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ಕಾಲೇಜು, ಅದಾದ ನಂತರ ಶಿಕ್ಷಣ ಸಂಸ್ಥೆಗಳು, ಹೀಗೆ ಬೇರೆ ಬೇರೆ ಕಡೆಗೆ ನಮ್ಮ ದಾರಿ ಸಾಗಿತು. ತುರುವೇಕೆರೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಐಟಿಐ, ಡಿಪ್ಲೊಮಾ ಪದವಿ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪ, ಕೌಶಲ್ಯ ಅಭಿವೃದ್ಧಿ ಜಿಲ್ಲಾ ಸಲಹೆಗಾರ ಶಿವಕುಮಾರ್, ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಕೌಶಲ್ಯ ಅಭಿವೃದ್ಧಿ ಜಿಲ್ಲಾ ಸಲಹೆಗಾರ ರಘು ಆರ್ ಮತ್ತು ಕಾಲೇಜು ಪ್ರಾಂಶುಪಾಲರಾದ ಈಶ್ವರಪ್ಪ ಎಂಟಿ ಅವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಮುರಳೀಧರ ಹಾಲಪ್ಪನವರು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮುಗಿಯುವ ಹಂತದಲ್ಲಿ ಅವರುಗಳಿಗೆ ಉದ್ಯೋಗದ ಅನುಕೂಲತೆ ಮಾಡಿಕೊಡಬೇಕು. ಅಂದರೆ ಸ್ವಯಂ ಉದ್ಯೋಗದ ಅವಕಾಶಗಳ ಬಗ್ಗೆ ಮತ್ತು ಹೊರದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವುದರ ಬಗ್ಗೆ ಮಾಹಿತಿಯನ್ನು ಕೊಡಲು ಈ ಕೌಶಲ್ಯ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಮ್ಮ ಉದ್ದೇಶ ತುರುವೇಕೆರೆಯಿಂದ ನೂರಾರು ಮಂದಿ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದಿಂದ ಉದ್ಯೋಗದ ಅವಕಾಶಗಳು ಸಿಗಲಿ, ನಮ್ಮ ಸರ್ಕಾರದ ಯೋಜನೆಗಳ ಉಪಯೋಗ ಪಡೆದುಕೊಳ್ಳಲಿ ಎಂಬುದನ್ನು ಈ ಕೌಶಲ್ಯ ಅಭಿಯಾನದ ಮೂಲಕ ಅವರುಗಳಿಗೆ ತಿಳಿಸಿಕೊಡಲಾಗಿದೆ. ಜೊತೆಗೆ ಅಂಬೇಡ್ಕರ್ ನಿಗಮ, ದೇವರಾಜ ಅರಸು ನಿಗಮ, ಬಾಬು ಜಗಜೀವನ್ ರಾಮ್ ನಿಗಮ ಅವುಗಳಿಂದ ಬರುವಂತಹ ಪ್ರಯೋಜನಗಳನ್ನು ಪಡೆದುಕೊಳ್ಳಲಿ ಎಂಬ ಉದ್ದೇಶದಿಂದ ಈ ಕೌಶಲ್ಯ ಅಭಿಯಾನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎಂದರು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಜಿಲ್ಲಾ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರದ ಅಧಿಕಾರಿ ಅಶ್ವಿನ್, ಜಾಬ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಮನ್ವಿತ್ ರಾಜ್, ಪ್ರಥಮ ದರ್ಜೆ ಕಾಲೇಜಿನ ಪತ್ರಾಂಕಿತ ವ್ಯವಸ್ಥಾಪಕ ನರಸಿಂಹರಾಜ, ಪ್ರಥಮ ದರ್ಜೆ ಕಾಲೇಜಿನ ಸಂಯೋಜಕ ರಾಘವೇಂದ್ರ ಕೆ, ಕ್ಲಸ್ಟರ್ ಮ್ಯಾನೇಜರ್ ಅಂಕಿತ್, ದೀಪಿಕಾ ಹಾಗೂ ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಸುರೇಶ್ ಬಾಬು. ಕೆಲವಾರು ಮಂದಿ ಸೆಲೆಕ್ಷನ್ ಆದರು, ಅದರಲ್ಲಿ 3 ಜನ ಫೈನಲೈಸ್. ಈ ಟೀಮ್ಗೆ ಒಬ್ಬ ಕ್ಯಾಪ್ಟನ್ ಬೇಕಲ್ಲ, ಆ ಕ್ಯಾಪ್ಟನ್ಗೆ ಅವಾಗ ಎಡ್ವಿನ್ ಆಲ್ಡ್ರಿನ್ ಅಂತೇಳಿ, ಎಡ್ವಿನ್ ಆಲ್ಡ್ರಿನ್ US ಏರ್ ಫೋರ್ಸ್ ಅಲ್ಲಿ ಮಾರ್ಷಲ್ ಆಗಿದ್ದರು, ಎಕ್ಸ್ಪೀರಿಯನ್ಸ್ ಅವನು ಈ ಟೀಮ್ಗೆ ಕ್ಯಾಪ್ಟನ್ ಮಾಡಿದ್ರು. ಯಾಕಂದ್ರೆ ಎಡ್ವಿನ್ ಆಲ್ಡ್ರಿನ್ ಅಂತೇಳಿ. ಆಮೇಲೆ ಇದಕ್ಕೆ ಕೋ ಪೈಲಟ್ ಇದ್ದಿದ್ರು ನೀಲ್ ಆರ್ಮ್ಸ್ಟ್ರಾಂಗ್. ಈಗ 3 ಜನ ಇಲ್ಲಿಂದ ನಾಸಾದಿಂದ ಲಾಂಚ್ ಆಯ್ತು. ಈ ಕಡೆಯಿಂದ ಪ್ರಶ್ನೆಗಳು ಕೇಳಬಹುದು. ನಾನು ರಿಪೀಟೆಡ್ ಆಗಿ ಅದನ್ನೇ ಹೇಳ್ತಾ ಇದ್ದೀನಿ. ಈಗ 3-4 ಪಾಯಿಂಟ್ಸ್ಗಳು ಇಟ್ಟುಕೊಂಡು ಇವತ್ತು ಚರ್ಚೆನ ಶುರು ಮಾಡೋಣ. ಈಗ ನೀವು ಫೈನಲ್ ಇಯರ್ಗೆ ಬಂದ್ರಿ, ಡಿಗ್ರಿಗೆ ಒತ್ತಡಗಳು ಶುರುವಾಗ್ತಾ ನಿಮಗೆ ಮನೆಗಳಲ್ಲಿ, ಫ್ರೆಂಡ್ಸ್ಗಳು, ರಿಲೇಟಿವ್ಸ್ ಕಡೆಯಿಂದ ಶುರುವಾಗ್ತದೆ. ನಿಮ್ಗೀಗ BA ಫೈನಲ್ ಇಯರ್ ಬಂದೆ, BCom ಫೈನಲ್ ಇಯರ್, ಈಗ ಫೈನಲ್ ಸೆಮಿಸ್ಟರ್ನಲ್ಲಿ ಓದ್ತಾ ಇದೆಯಾ, ನೆಕ್ಸ್ಟ್ ಏನ್ ಮಾಡಬೇಕು ಅಂತಿದೀಯಾ, ವಾಟ್ ನೆಕ್ಸ್ಟ್ ಅಂತ ಹೇಳಿ ನಿಮ್ಗೆ ಪ್ರಶ್ನೆಗಳು ಶುರುವಾಗ್ತದೆ. ಈಗ ನೀನೇನಾದರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೀಬೇಕು ಅಂತಿದೀಯಾ, ಅಥವಾ ಯಾವ್ದಾರ ಒಂದು ಇಲಾಖೆಗೆ ಅರ್ಜಿ ಹಾಕಬೇಕು. ಇಲ್ಲಿ ವಿದ್ಯಾರ್ಥಿಗಳು ಅವರ ವಿದ್ಯಾಭ್ಯಾಸವನ್ನು ಮುಗಿಯುವ ಹಂತದಲ್ಲಿ ಅವ್ರಿಗೇನಾದರೂ ಅನುಕೂಲತೆಗಳು ಮಾಡಿಕೊಡ್ಬೇಕು. ಸ್ವಯಂ ಉದ್ಯೋಗ ಇರ್ಬೋದು, ಉದ್ಯೋಗದ ಅವಕಾಶಗಳ ಬಗ್ಗೆ, ಹೊರದೇಶಕ್ಕೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡೋದ್ರ ಬಗ್ಗೆ ಇವತ್ತು ಒಂದು ಕಾರ್ಯಕ್ರಮವನ್ನು, ಕೌಶಲ್ಯ ಅಭಿಯಾನ ಕಾರ್ಯಕ್ರಮವನ್ನು ತುರುವೇಕೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವತ್ತು ಆಯೋಜನೆ ಮಾಡಿದ್ರು. ಇದಕ್ಕೆ ಹಲವಾರು ಆಗಮಿಸಿದ್ರು. ಅತ್ಯುತ್ತಮವಾದಂಥ ಕಾರ್ಯಕ್ರಮ. ವಿದ್ಯಾರ್ಥಿಗಳು ಸಹಿತ ಅವರ ಸರ್ಕಾರದ ಕಾರ್ಯಕ್ರಮಗಳ ಯೋಜನೆಗಳ ಬಗ್ಗೆ ಮಾಹಿತಿಗಳನ್ನ ತಗೊಂಡ್ರು. ನಮ್ಮ ಉದ್ದೇಶ ತುರುವೇಕೆರೆಯಿಂದ ಏನಿಲ್ಲ ಅಂದ್ರೂ ಒಂದು 100 ಮಂದಿಗಾದರೂ ಈ ಕಾರ್ಯಕ್ರಮದಿಂದ ಉಪಯೋಗ ಆಗಿ ಉದ್ಯೋಗದ ಅವಕಾಶಗಳು ಸಿಗಲಿ, ಹೊರದೇಶಗಳಿಗೆ ನಮ್ಮ ಸರ್ಕಾರದ ಯೋಜನೆಗಳು, ಸ್ಕೀಮ್ಗಳೇನಿದೆ ಅದರ ಉಪಯೋಗಗಳು ತಗೊಳ್ಳಿ. ಸ್ವಯಂ ಉದ್ಯೋಗಕ್ಕೆ ಇವತ್ತು ಸಿಡಾ ಕಂಪನಿಯಿಂದ ಬಂದಿದ್ದಾರೆ, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಲಾಖೆಯಿಂದ ಬಂದಿದ್ದಾರೆ. ಅದರದ್ದು ಪ್ರೋಗ್ರಾಮ್ಸ್ಗಳನ್ನ ಅವರು ಸದ್ವಿನಿಯೋಗ ಮಾಡಿಕೊಳ್ಳಿ. ಹಾಗೆ ಇದು ಇಲ್ಲಿಗೆ ಮುಕ್ತಾಯ ಅಲ್ಲ, ಪ್ರತಿ ತಿಂಗಳು ಒಂದೊಂದು ಕಾರ್ಯಾಗಾರ ಪ್ರತಿಯೊಂದು ಇಲಾಖೆಯಿಂದ ಇಲ್ಲಿ ನಡೀಲಿ ಅಂತೇಳಿ ನಮ್ಮ ಇಚ್ಛೆ. ಧನ್ಯವಾದ. ವಿದ್ಯಾರ್ಥಿಗಳು ಈಗ ಇಲ್ಲಿ ಪ್ರತಿ ತಿಂಗಳೇನು ಕಾರ್ಯಾಗಾರವನ್ನು ಮಾಡ್ತಾರೆ ಕಾಲೇಜು ವತಿಯಿಂದ, ತಪ್ಪದೇ ತಾವು ಅದರಲ್ಲಿ ಪಾಲ್ಗೊಳ್ಳಿ. ಹಾಗೆಯೇ ಸರ್ಕಾರದ ಯೋಜನೆಗಳಿರೋದು ನಿಮಗೋಸ್ಕರ, ಅದನ್ನು ಬಳಕೆ ಮಾಡಿಕೊಂಡು ನೀವೇನಾದರೂ ಆಂಟ್ರಪ್ರಿನರ್ ಆಗೋದಕ್ಕೋ ಅಥವಾ ಜಾಬ್ ಆಪರ್ಚುನಿಟೀಸ್ಗೋ ಅಥವಾ ಓವರ್ಸೀಸ್ ಎಜುಕೇಷನ್ಗೂ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ ಕೇಳ್ಕೊತಾರೆ.